ನಮಸ್ಕಾರ. ನಾನು ಸುಜಾತ ಮಾತಾಡ್ತಾ ಇರೋದು. ನನ್ನ ಸ್ನೇಹಿತರಾದ ಚೇತನ್ ಮುಂಡಾಡಿ ಅವರು ಒಂದು ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಹೆಸರು ಮದಿಪು. ಇದೇ 10ನೇ ತಾರೀಕು ಎಲ್ಲ ಕಡೆನೂ ರಿಲೀಸ್ ಆಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಟೀಮ್ಗೆ. ಇದು ತಾಯಿ ಮಗನ ಮಧ್ಯೆ ಇರೋವಂಥ ಒಂದು ಬಾಂಧವ್ಯನ ಎಸ್ಟಾಬ್ಲಿಷ್ ಮಾಡೋವಂಥ ಒಂದು ಕತೆ ಅಂತ ಕೇಳ್ಪಟ್ಟೆ. ತಾಯಿ ಮಗ, ನನಗೂ ಒಬ್ಬ ಮಗ ಇದ್ದಾನೆ. ತಾಯಿ ಮಗ ಅವ್ರ ನಡುವೆ ಇರೋವಂಥ ಒಂದು ಲವ್, ಒಂದು ಬಾಂಧವ್ಯ, ಅಫೆಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸೊ ನಾ ಖಂಡಿತ ರಿಲೇಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ತಾಯಿಯಿಂದನೇ ಹುಟ್ಟಿರ್ತಾರೆ ಆ್ಯಂಡ್ ಮುಂದಕ್ಕೆ ಬಂದಿರ್ತಾರೆ. ತಾಯಿ ಪ್ರೀತಿ ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಹೌದಲ್ವಾ? ಸೊ ಪ್ರತಿಯೊಬ್ಬರು ಈ ಒಂದು ಸಿನಿಮಾನ ನೋಡಿ ಆ್ಯಂಡ್ ಈ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ತುಳುನಾಡಿನಲ್ಲಿ ಇದು ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ದೇವ್ರ ನಾಮ, ದೇವರಿಂದ ಬಂದಿರೋವಂಥ ಒಂದು ಪ್ರೇರಣೆ ಅಂತ ಹೇಳ್ಬೋದು ಅನ್ನೋದನ್ನು ತಿಳಿಸ್ಕೊಟ್ರು. ಸೊ ಹಾಗಾಗಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಮದಿಪು ಇದೇ 10ನೇ ತಾರೀಕು ಮಾರ್ಚ್ ಶುರು ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಸೊ ಖಂಡಿತ ನೋಡಿ ಆ್ಯಂಡ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಮತ್ತೊಮ್ಮೆ.